ಕರ್ನಾಟಕ ಕರಾವಳಿಯಲ್ಲಿ ಪೂರ್ವ ಮುಂಗಾರು ಆರಂಭವಾಗಿದ್ದು ಕೆಲವು ದಿನಗಳಿಂದ ಅಲ್ಲಲ್ಲಿ ಮಳೆ ಬರ್ತಾ ಇದೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾತಾವರಣ ಅಸ್ಥಿರಗೊಂಡಿದ್ದು ಕರಾವಳಿಯ ಮೀನುಗಾರರಿಗೆ ಹವಾಮಾನ ಇಲಾಖೆಯು ಬಿರುಗಾಳಿಯ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಕಡಲಿಗೆ ಇಳಿದಿರುವ ಯಾಂತ್ರೀಕೃತ ಬೋಟುಗಳು ಕೂಡಲೇ ತೀರ ಪ್ರದೇಶಕ್ಕೆ ಮರಳುವಂತೆ ಸೂಚನೆಯನ್ನು ನೀಡಲಾಗಿದೆ. ಮಲ್ಪೆ ಸೇರಿದಂತೆ ಕರಾವಳಿ ಭಾಗಗಳಲ್ಲಿ ಮೀನುಗಾರರು ಆತಂಕದ ನಡುವೆ ಬೋಟುಗಳನ್ನು ವಾಪಸ್ ತರ್ತಾ ಇದ್ದಾರೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾತಾವರಣ ಅಸ್ಥಿರಗೊಂಡಿದ್ದು ಕರ್ನಾಟಕ ಕರಾವಳಿಯಲ್ಲಿ ಮುಂದಿನ 3 ದಿನಗಳ ಕಾಲ ಅಂದರೆ ಮೇ 19 ರಿಂದ ಮೇ 23ರವರೆಗೆ ಬಲವಾದ ಗಾಳಿ ಮತ್ತು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಕೆಲವೆಡೆ ಇದು 60 ಕಿಲೋಮೀಟರ್ ವೇಗ ತಲುಪುವ ಸಾಧ್ಯತೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಕಡಲಿಗೆ ಇಳಿಯಬಾರದು ಎಂದು ಇಲಾಖೆ ಸೂಚಿಸಿದೆ. ಈಗಾಗಲೇ ಸಮುದ್ರಕ್ಕೆ ತೆರಳಿರುವ ಯಾಂತ್ರಿಕ ಬೋಟುಗಳು ತಕ್ಷಣ ತೀರ ಪ್ರದೇಶ ಸೇರಬೇಕು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಉಡುಪಿ ಜಿಲ್ಲೆಯ ಮಲ್ಪೆ ಬಂದರು ಹಾಗೂ ಹಿನ್ನೀರು ಪ್ರದೇಶಗಳಲ್ಲಿ ಮೀನುಗಾರಿಕಾ ಬೋಟುಗಳು ವಾಪಸ್ ಬರ್ತಾ ಇರುವ ದೃಶ್ಯಗಳು ಕಂಡುಬಂದಿವೆ. ಬಿರುಗಾಳಿಯ ಮುನ್ನೆಚ್ಚರಿಕೆಯಿಂದ ಮೀನುಗಾರಿಕೆ ಚಟುವಟಿಕೆಗಳು ಅವಧಿಗೂ ಮುನ್ನ ಸ್ಥಗಿತಗೊಳ್ಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಕೇರಳ, ಲಕ್ಷದ್ವೀಪ ಪ್ರದೇಶ ಹಾಗೂ ಕನ್ಯಾಕುಮಾರಿ ಸಮೀಪ ಗಾಳಿ ವೇಗವನ್ನು ಪಡೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಅವಧಿಗೂ ಮುನ್ನ ಮುಂಗಾರು ಕರಾವಳಿಗೆ ಅಪ್ಪಳಿಸಿದ್ರೂ ಆಶ್ಚರ್ಯವಿಲ್ಲ ಎನ್ನುವ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ನೈಋತ್ಯ ಮಾನ್ಸೂನ್ ಮೇ 26ನೇ ತಾರೀಕಿನ ಶುರುವಾಗುತ್ತೆ ಅಂತ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ನಮಗೆಲ್ಲ ತಿಳಿದಿದೆ. ಅದರಂತೆ ಈ ವಾತಾವರಣ ನೋಡಿದ್ರೆ ಸ್ವಲ್ಪ ಗಾಳಿ ಮತ್ತು ಮೋಡ ಎಲ್ಲ ಇರ್ಬೋದು, ಅಲ್ಲೆಲ್ಲ ಮಳೆ ಬರ್ತಿದ್ದು ಕೂಡ ಎಲ್ಲರಿಗೂ ಅನುಭವಕ್ಕೆ ಬಂದಿದೆ. ಈ ಬಗ್ಗೆ ಹವಾಮಾನ ಇಲಾಖೆ, ಜಿಲ್ಲಾಡಳಿತ ಮತ್ತು ಕಂಟ್ರೋಲ್ ರೂಮ್ಗಳಿಂದ ನಮಗೆ ಹವಾಮಾನ ವರದಿ ಬಗ್ಗೆ ಮುನ್ಸೂಚನೆಗಳು ಬರ್ತಾ ಇರ್ತದೆ. ಅದರಂತೆ ನಾವು ಯಾವ ರೀತಿ ಮೀನುಗಾರರು ಅದನ್ನು ಪಾಲನೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಮೀನುಗಾರರಿಗೆ ನಮ್ಮ ಡೀಸೆಲ್ ಬಂಕ್ ಮುಖಾಂತರ, ಯೂನಿಯನ್ಗಳ ಮುಖಾಂತರ ಏನು ನಮಗೆ ಮುನ್ಸೂಚನೆಗಳು ಬರ್ತದೆ ಅದನ್ನು ಅವರು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಈಗ ನಮಗೆ ಅರೇಬಿಯನ್ ಸೀನಲ್ಲಿ ಈಗ ದಿನ 19 ರಿಂದ 24ನೇ ತಾರೀಕು ತನಕ ಈ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕಂಟ್ರೋಲ್ ರೂಮಿಂದ ನಮಗೆ ಬಂದಿರ್ತದೆ. ಅದ್ರ ಪ್ರಕಾರ ಪ್ರತಿ ದಿನವೂ ಸರಾಸರಿಯಂತೆ 45 ರಿಂದ 60 ಕಿಲೋಮೀಟ್ರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರ್ತದೆ ಅಂತ. ಇದರಿಂದ ಮೀನುಗಾರರು ಭಾಳ ಎಚ್ಚರಿಕೆಯಿಂದ ಮೀನುಗಾರಿಕೆ ನಡೆಸಲು ಇದು ಮಾಡಬೇಕು. ಮತ್ತು ಅಂಥ ಸಂದರ್ಭದಲ್ಲಿ ಹೋಗ್ದಲೇ ಇರೋದೇ ಒಳ್ಳೆಯದು. ಈ ಬಗ್ಗೆ ಮೀನುಗಾರಿಕೆ ಕೂಡ ಅವರಿಗೆ ಅಂದರೆ ಅವರ ಅನುಭವದ ಪ್ರಕಾರ ಅವರಿಗೆ ಗೊತ್ತಾಗ್ತದೆ. ಪರ್ ಡೇಗೆ ಮೀನುಗಾರಿಕೆ ಹೋದಾಗ ಅಲ್ಲಿ ವಾತಾವರಣ ತಿಳಿಸಿ ಪ್ರತಿಯೊಬ್ಬರು ತಿಳಿಸ್ತಾರೆ. ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಷನ್ ಮತ್ತು ಇಲಾಖೆ ಮತ್ತು ಬೇರೆ ಇದರಿಂದ ಕೂಡ ನಾವು ಮಾಹಿತಿಯನ್ನು ತಲುಪಿಸೋ ವಿಚಾರ ಮಾಡ್ತೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಪ್ರತಿ ವರ್ಷ ನಮಗೇನು ಮೀನುಗಾರಿಕೆ ರಜೆ ಅವಧಿ ಘೋಷಣೆ ಆಗ್ತದೆ. ಒಟ್ಟಿನಲ್ಲಿ ಪೂರ್ವ ಮುಂಗಾರಿನ ಮುನ್ಸೂಚನೆಯೊಂದಿಗೆ ಕರಾವಳಿಯಲ್ಲಿ ಹವಾಮಾನ ಅಸ್ಥಿರಗೊಂಡಿದ್ದು ಮೀನುಗಾರರು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.